ಯಡಿಯೂರಪ್ಪನವರೇ, ಇಟ್ ಈಸ್ ಯುವರ್ ಇನ್ಫಾರ್ಮೇಶನ್, ಇಟ್ ಈಸ್ ಯುವರ್ ಡ್ಯೂಟಿ ಆಸ್ ಪರ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ವೆನ್ ಸಂಬಡಿ ಸೇಸ್ ದಟ್ offense has been committed, ನಾನು ಅವರಿಗೆ ಹೇಳಿದೆ ಕಂಪ್ಲೇಂಟ್ ಕೊಡಿ ಅಂತ, ಆದ್ರೆ ಅವರು ಕೊಡಲಿಲ್ಲ. ಅದು ನಿಂದು ಕೂಡ ಡ್ಯೂಟಿ ಇತ್ತು. When the serious offenses has been committed, ಈಶ್ವರಪ್ಪನವರೇ ನೀವು ಹೋಗಿ ಅವರಿಗೆ ಹೇಳ್ಬೇಕಿತ್ತು. ಈಗ ಯಾವ ರೀತಿಯಲ್ಲಿ ಟಾರ್ಚರ್ ಕೊಡುವಂತ ಕೆಲಸ, ಒಬ್ಬ ಗಿರೀಶ್ ಮತ್ತೊಬ್ಬ ಬಸವರಾಜ್ ಏನು ಮಾಡಿದ್ದಾರೆ, ಅವರಿಗೆ ಥ್ರೆಟ್ ಕೊಡುವಂತಹದ್ದು, ಆರೋಪಿಯವರಿಗೆ ಥ್ರೆಟ್ ಕೊಡುವಂತಹದ್ದು, ಆರೋಪಿಯನ್ನು ಶಾಸಕರ ಕೊನೆಗೆ ಕೊಂಡೋಗಿ ಅಲ್ಲಿ ಅವರಿಗೆ ಪ್ರಾಣದ ಭಯವನ್ನು ಹುಟ್ಟಿಸುವಂತಹದ್ದು, ಅವರಿಗೆ ಮಾರಕ ಆಯುಧಗಳನ್ನು ತೋರಿಸುವಂತಹದ್ದು ಎಲ್ಲಿಯಾದರೂ ನಡೆದಿದೆ ಇದು? ಅವರು ಯಾವ ರೀತಿಯಲ್ಲಿ ನನಗೆ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಎಷ್ಟು ಡಿಲೇ ಯಾಕೆ ಮಾಡಿದ್ರು? ಶಾಕ್ ಆಗಿದೆ. ಶಾಕ್ ಆದ ನಂತರ ಬಹಳ ಪ್ರಭಾವಿ ವ್ಯಕ್ತಿ ಸರ್ಕಾರ ಇವರ ಕೈಯಲ್ಲಿದೆ. ಇವತ್ತು ಮಾನ್ಯ ಶ್ರೀಮಾನ್ ಹಾಲಪ್ಪನವರು ಹೇಳುವ ಸ್ಟೇಟ್ಮೆಂಟ್ ನೋಡಿದಾಗ ವಾಟ್ ದೇ ಸ್ಟೇಟೆಡ್ ಪ್ರೂವ್ ಟು ಬಿ ಕರೆಕ್ಟ್. ಏನ್ ಹೇಳ್ತಾ ಇದ್ದಾರೆ, ಅವರು ಬಹಳ ಒಳ್ಳೆಯ ವ್ಯಕ್ತಿ, ಅವರು ನಿರಪರಾಧಿ, ಅವರಂತವರಲ್ಲ ಅಂತ ಹೇಳಿದಾಗ ನಾನು ಇವತ್ತು 5.5 ಕೋಟಿ ಜನರ ಹತ್ರ ಕೇಳ್ತಿದ್ದೇನೆ, ಯಾರಿಗಾದರೂ ಮನುಷ್ಯರಾದವರಿಗೆ ಧೈರ್ಯ ಬಂದಿತ್ತ? ಈ ರೀತಿ ಗುಂಡಗಳನ್ನ ಲಾಸ್ಟ್ಗೆ ಅವರು ನನಗೆ ತಡೆಯಲಿಕ್ಕಾಗದೆ ಸಾಯುದೇನು ಅಂತ ಅದಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ಅಂತ ಈಸ್ ಗಿವಿಂಗ್ ಎನ್ ಎಕ್ಸ್ಪ್ಲನೇಷನ್. ಒಂದು ವೇಳೆ ವಿಜಯ ಕರ್ನಾಟಕ ಇಲ್ಲದಿದ್ರೆ ಐ ಸಲ್ಯೂಟ್ ದೆಮ್. ಟೈಮ್ಸ್ ಆಫ್ ಇಂಡಿಯಾದವರು ಅಲ್ಲ ಅವ್ರದ್ದು ಈಗ ಪ್ರೊಪ್ರೈಟರ್ಸ್. ಡಿಫಾಮೇಷನ್ ಕೇಸ್ ಆದರೆ ಪ್ರೊಪ್ರೈಟರ್, ಟೈಮ್ಸ್ ಆಫ್ ಇಂಡಿಯಾದ ಪ್ರೊಪ್ರೈಟರ್ ಎಡಿಟರ್ ವಿಶ್ವೇಶ್ವರ ಭಟ್ರು. ಅದರ ನಂತರ ರಿಪೋರ್ಟ್ ಎಲ್ಲ ಆರೋಪಿಗಳು ಕ್ರಿಮಿನಲ್ ಮತ್ತು ಸಿವಿಲ್ ಎರಡೂ ಆಗ್ತಿತ್ತು. ಏನು ಪ್ರೂಫ್ ಇಲ್ಲದೆ ಅವರು ಪ್ರಕಟಣೆ ಮಾಡುವಂತಹ ಪ್ರಶ್ನೆ ಎಲ್ಲ ಮಾಧ್ಯಮ ಮಾಡುವುದಿಲ್ಲ. ಐ ಸೆಲೆಕ್ಟ್ ದೆಮ್. ಹಾಗಿರುವಾಗ ಇವತ್ತು ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು, ಇವತ್ತು ಮಾಧ್ಯಮ ಒಂದು ವೇಳೆ ಇಲ್ಲದಿದ್ದರೆ ನಾವು ರಾಜಕಾರಣಿಗಳು ಏನೆಲ್ಲ ಮಾಡ್ತಿದ್ದೆವು, ಯಾವ ರೀತಿಯಲ್ಲಿ ಸಪ್ರೆಸ್ ಮಾಡ್ತಿದ್ದೆವು, ಯಾವ ರೀತಿಯಲ್ಲಿ ಅದನ್ನು ಮುಗಿಸ್ಲಿಕ್ಕೆ ನೋಡ್ತಿದ್ದೇವೆ ಎಂಬ ಪ್ರಶ್ನೆ ಆಗಿರುವಾಗ ಇವತ್ತು ನಾನು ಹೇಳುವಂತಹದ್ದು, ಈ ಮುಖ್ಯಮಂತ್ರಿ ಇವರು ಇವತ್ತೇ ರಾಜೀನಾಮೆ ಕೊಡಬೇಕು. ಅವರಿಗೆ ಗೈಡ್ ಮಾಡ್ತಿದ್ದೇನೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಉಂಟು, ಈಗ ಹೈಕೋರ್ಟ್ ಡಿಸಿಷನ್ ಕೂಡ ಬಂದಿದೆ. ಏನಂತ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಫೆಡರಲ್ ಸ್ಟ್ರಕ್ಚರ್ ಅದರಲ್ಲಿ ಏನಿಲ್ಲ, ಸ್ಟೇಟ್ ಗವರ್ಮೆಂಟ್ ಇದು ಪರ್ಮಿಷನ್ ಬೇಕಂತಲ್ಲ ಸಿಬಿಐಗೆ. ಆದ್ದರಿಂದ ಕೋರ್ಟ್ ಕ್ಯಾನ್ ಸೋ ಮೋಟೋ ದೇ ಕ್ಯಾನ್ ಆರ್ಡರ್. ಇವತ್ತು ನಾನು ಅವರಿಗೆ ದಂಪತಿಗಳು ಹೇಳ್ತಿದ್ದೇನೆ, ಹೋಗಿ ಕೋರ್ಟಿಗೆ ಹೋಗಿ ಸಿಬಿಐ ಆಗ್ಬೇಕು ಅಂತ ಕೇಳಿ ಅವರ ಹತ್ರ ಕೋರ್ಟಿಗೆ ಕೇಳಿ ಸಿಬಿಐ ಎಂಕ್ವೈರಿ ಮಾಡುವ ರೀತಿಯಲ್ಲಿ ಕೂಡ ಇವರು ಮಾಡುವುದಿಲ್ಲ. ಇವರು ತೀರ್ಪು ಕೊಟ್ಟು ಆಗಿದೆ. ಯಾವ ಮಂತ್ರಿಗಳಿಗೆ ಕೂಡ ಇನ್ನು ಯಾರು ಯಡಿಯೂರಪ್ಪನವರ ಮುಖ್ಯಮಂತ್ರಿ ವಿರುದ್ಧ ಹೇಳಿಕೆ ಕೊಡ್ಲಿಕ್ಕೆ ಯಾವ ಮಂತ್ರಿಗೆ ಕೂಡ ಧೈರ್ಯ ಇಲ್ಲ, ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಧೈರ್ಯ ಇಲ್ಲ. ಆದ್ದರಿಂದ ಅವರಿಗೆ ನ್ಯಾಯ ಸಿಕ್ಕುವುದಿಲ್ಲ. ಯಡಿಯೂರಪ್ಪನವರು ಎಷ್ಟವರೆಗೆ ಇರ್ತಾರೆ ಅಷ್ಟವರೆಗೆ ಅವರಿಗೆ ನ್ಯಾಯ ಸಿಗುವುದಿಲ್ಲ. ನಾನಿವತ್ತು ಹೇಳ್ತಿದ್ದೇನೆ, ಅವರನ್ನ ಜಗದೀಶ್ ಶೆಟ್ಟರನ್ನ ಮುಖ್ಯಮಂತ್ರಿ ಮಾಡಿ, ನೀವು ಕೆಳಗಡೆರಿ, ಅವರನ್ನು ಮುಖ್ಯಮಂತ್ರಿ ಮಾಡಿ, ನಿಮ್ಮನ್ನು ನೀವು ಸರ್ಕಾರ ಬೀಳ್ಬೇಕಂತ ನಾವು ಹೇಳ್ತಾ ಇಲ್ಲ. ನೀವು